ರಾಜ ಮಸ್ತ್ ರಸಿಕೆ ಪೊಡು ಕಾಡಟ್ಲ ಈತ್ ಮಲ್ಲ ಇಲ್ಲು ಕಟ್ಟದೆ ಅವು ಏಪಗ ಬೂರಂಡ ಗೊತ್ತಿಜ್ಜಿ ನಮ್ಮ ಅತ್ತಾಂದಿನ ಜಾಗೆಗೆ ಕೆದಕೆರೆ ಪೋವಡು. ಮಂಗಳೂರು, ಉಡುಪಿ, ಮಣಿಪಾಲ, ಮೂಡಬಿದ್ರೆಯ ಚಿತ್ರ ಮಂದಿರಗಳು ಹಾಗೂ ಮಲ್ಟಿಪ್ಲೆಕ್ಸ್ ಸೇರಿದಂತೆ ಒಟ್ಟು 13 ಕಡೆ ಈ ಚಿತ್ರ ಬಿಡುಗಡೆಯಾಗಿದೆ. ದೈವ ಉಂತಿನ ಮಣ್ಣಮೂಲು ಸಂಸ್ಕೃತಿದ ಪರ ಮೈರಂಕ ಒಂದಿನ ಕಣ್ಣ ಅವ್ವೆ ಕಾರ್ಮಿಕದ ಗಗ್ಗಾರ. ಮಂಗಳೂರು, ಉಡುಪಿ, ಮಲ್ಪೆ, ಕಾರಿಂಜೆ, ಕಾಪು ದೇವಸ್ಥಾನ, ಕಾರ್ಕಳ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಸಿನಿಮಾದ ಚಿತ್ರೀಕರಣ ಮಾಡಲಾಗಿದೆ. ಈ ಚಿತ್ರವು 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿದೆ. 1 ಗಂಟೆ 45 ನಿಮಿಷಗಳ ಅವಧಿಯಲ್ಲಿ ತುಳುನಾಡಿನ ಸಂಸ್ಕೃತಿ ಸಂಪ್ರದಾಯ ಕಲೆಯನ್ನ ಬಿಂಬಿಸುವ ಪ್ರಯತ್ನ ಮಾಡಲಾಗಿದೆ. ಮಂಗಳೂರು ಸಮೀಪದ ಬೋಳಿಯಾರ್ನಲ್ಲಿ ನಡೆದ ಸತ್ಯ ಘಟನೆಯನ್ನ ಆಧರಿಸಿ ಈ ಚಿತ್ರ ನಿರ್ಮಿಸಲಾಗಿದೆ. ಚಿತ್ರವು ಸಂಪೂರ್ಣ ಮನೋರಂಜನೆಯಿಂದ ಕೂಡಿದೆ. ಯಾವ ಸಮುದಾಯಕ್ಕೆ ಉತ್ತಮ ಸಂದೇಶ ನೀಡುತ್ತೆ, ಮನುಷ್ಯ ತನ್ನ ಜೀವನ ಮೌಲ್ಯವನ್ನೇ ತಿಳಿಯದೆ ಅರೆಹುಚ್ಚನಂತೆ ಹೇಗೆ ವಿನಾಶದ ಹಾದಿ ಹಿಡಿಯುತ್ತಿದ್ದಾನೆ ಎಂಬುದೇ ಈ ಚಿತ್ರದ ಸಾರ. 6 ಮಂದಿ ಗೆಳೆಯರು ಒಟ್ಟು ಸೇರಿದಾಗ ಏನೆಲ್ಲ ಮಾಡ್ತಾರೆ, ಅವರೊಳಗೆ ಏನೆಲ್ಲ ಆಗಲಿದೆ ಎಂಬ ಕುತೂಹಲಕಾರಿ ಸಂಗತಿ ಇದರಲ್ಲಿದೆ. ಒಂದು ನಿನ್ನನೆ ಪೊನ್ನ ಅಲ್ಲ ಕೋಸು ಕಣ್ಣ ಒರಪನುವನ ಅನ್ನ ಮಿನ ಮಿನ ಕಣ್ಣಿಡುತ್ತು ಪಾಲು ಓ ಹೋ ಹೋ ಗಿರ ಗಿರ ಮಂಡೆನ ತಿರುಗವಲು. ಮಂಜುನಾಥ್ ವಿ.ಎಲ್. ಕೀರ್ತಿ ಚಿತ್ರಕಥೆ ಬರೆದು ಈ ಚಿತ್ರ ನಿರ್ದೇಶಿಸಿದ್ದಾರೆ. ಈ ಚಿತ್ರದ ನಾಯಕ ನಟ ಶಿವರಾಮ್, ಮಂಗಳೂರಿನ ಅನ್ವಿತಾ ಸಾಗರ್ ನಾಯಕಿ ಪಾತ್ರದಲ್ಲಿ ನಟಿಸಿದ್ದಾರೆ. ಉಡುಪಿಯವರೇ ಆದ ಮುಂಬೈನಲ್ಲಿ ನೆಲೆಸಿರುವ ಅಶೋಕ್ ಶೆಟ್ಟಿ ಈ ಚಿತ್ರ ನಿರ್ಮಾಣ ಮಾಡುತ್ತಾರೆ. ವಿಭಿನ್ನ ನಿರೂಪಣೆಯ ಚಿತ್ರದಲ್ಲಿ 2 ಹಾಡುಗಳಿವೆ. ಭೂಕಂಪ, ಸುನಾಮಿ, ಬರಗಾಲ, ಹೆಚ್ಚಿದ ತಾಪಮಾನ ಹೀಗೆ 101 ಪ್ರಾಕೃತಿಕ ಸಮಸ್ಯೆಯಿಂದ ಜನ ಸತ್ತರೆ ಅದಕ್ಕೆ ಯಾರನ್ನ ಹೊಣೆ ಮಾಡಬೇಕಾದೀತು? ಇವರು ಮರಗಿಡಗಳನ್ನೆಲ್ಲ ಕಡಿದು ಪರಿಸರವನ್ನೇ ಹಾಳು ಮಾಡುವಾಗ ಈ ಬಗ್ಗೆ ಒಂದಿನಿತು ಬೇಸರ ಪಟ್ಟುಕೊಳ್ಳದ ನಾವು ಪ್ರಾಕೃತಿಕ ವಿಕೋಪದಿಂದ ಸಾವು ನೋವು ಆದಾಗ ಬೊಬ್ಬೆ ಹಾಕಿ ಕಿರುಚುತ್ತೇವೆ. ಇಂತಹ ಸಂಗತಿಗಳು ನಮಗೆ ಯಾಕೆ ಮುಖ್ಯವಾಗುವುದಿಲ್ಲ ಎಂಬ ಆಶಯವಿರಿಸಿ ಪೆಟ್ ಕಮ್ಮಿ ವಿಶೇಷ. ಸಂದೇಶ ಈ ಸಿನಿಮಾ ನೀಡುತ್ತಿದ್ದು ಶತದಿನಗಳು ಪೂರೈಸುವಲ್ಲಿ ಯಾವುದೇ ಸಂಶಯವಿಲ್ಲ ಅನ್ನೋದು ಪ್ರೇಕ್ಷಕರ ಮಾತು. ಬಟ್ ಐ ಆಮ್ ಡ್ಯಾಮ್ ಶೂರ್ ಅವ್ರು ದಾದನ ಒಂಜಿ ಇಲೀಗಲ್ ಆಕ್ಟಿವಿಟೀಸ್ ಅವನುಂಡು ಅವು ದಾದ ಪಂಡು ಎಂಕ್ಲು ಪ್ರೂವ್ ಮಾಡು. ಫಿಲಂ ಬ್ಯೂರೋ, ಸ್ಪಂದನ ನ್ಯೂಸ್, ಉಡುಪಿ. ದೈವ ಉಂತಿನ ಮಣ್ಣಮೂಲು ಸಂಸ್ಕೃತಿದ ಪರ ಮೈರಂಕ ಒಂದಿನ ಕಣ್ಣು ಅವ್ವೆ ಕಾರ್ಮಿಕದ ಗಗ್ಗಾರ.